ತಾತ್ಕಾಲಿಕವಾಗಿ ಯಾವುದೇ, ಯಾಕಂದರೆ 7,59,000 ಕಾರ್ಡನ್ನು ರದ್ದು ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಡಾಟಾ ಬಂದಿದೆ. ಆ ಡಾಟಾ ಮತ್ತು ಅವರ ಡೈರೆಕ್ಷನ್, ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಸುಮಾರು 4 ಲಕ್ಷ ಕಾರ್ಡ್ಸನ್ನು ಆಲ್ರೆಡಿ ರದ್ದಾಗಿತ್ತು. ಇನ್ನೂ ಭಾಳಷ್ಟು ಆಗಬೇಕಾಗಿದೆ. ನಾನು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಪರಿಶೀಲನೆ ಮಾಡಬೇಕು, ಅದಕ್ಕೆ ಹೇಗೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲವನ್ನು ನಿಲ್ಲಿಸೋದಕ್ಕೆ ಹೇಳಿದ್ದೀನಿ. ಯಾವುದು ಸದ್ಯಕ್ಕೆ ರದ್ದು ಮಾಡಬಾರ್ದು. ನಾನು 7 ಲಕ್ಷ ಹೇಳಿದ್ರೆ 4 ಲಕ್ಷ ಮಾತ್ರ. ಈಗ ಸದ್ಯಕ್ಕೆ ಯಾವುದು 3 ಲಕ್ಷ 3.5 ಲಕ್ಷ ಇದೆ, ಅದನ್ನು ಹಾಗೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದೇನೆ. ಇದು ಆಗೋಗಿದೆಯಲ್ಲ. ಸೊ ಇನ್ನು ಮುಂದೆ ಯಾವ ರೀತಿ ಕ್ರಮ ತಗೋಬೇಕು, ಏನು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಚರ್ಚೆ ಮಾಡಿ ನಾನು ಕ್ರಮ ತಗೋತೀನಿ.